ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮಂಗಳೂರು ವತಿಯಿಂದ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಸಿಎಎ, ಎನ್ಆರ್ಸಿ ಮತ್ತು ಎನ್ಪಿಆರ್ ಅನ್ನು ವಿರೋಧಿಸಿ ಪೌರತ್ವ ಸಂರಕ್ಷಣಾ ಕಾರ್ಯಾಗಾರ ಕುಲಶೇಖರದ ಕೋರ್ಡೆಲ್ ಚರ್ಚ್ ಹಾಲ್ನಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಮಾಜಿ ಸಚಿವರಾದ ಬಿಎಲ್ ಶಂಕರ್ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಇನ್ನು ಈ ಜನರಿಗೆ ಈ ಒಂದು ಕಾಯ್ದೆಯ ಬಗ್ಗೆ ಸಾಮಾನ್ಯ ಮಾಹಿತಿಯನ್ನು ನೀಡುವಂತಹ ನಿಟ್ಟಿನಲ್ಲಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಕಾಂಗ್ರೆಸ್ ಯುವ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದ ಭವ್ಯ ನರಸಿಂಹಮೂರ್ತಿ ಮಾತನಾಡಿ, ಈ ಕಾಯ್ದೆಯು ನಮ್ಮ ಭಾರತದ ಸಂವಿಧಾನಕ್ಕೆ ವಿರುದ್ಧ ಆಗಿದ್ದು ಭಾರತದ ಪ್ರಜೆಗಳಿಗೆ ಸಂಕಷ್ಟದ ಪರಿಸ್ಥಿತಿಯನ್ನ ತಂದೊಡ್ಡಿದೆ ಅಂತ ಆರೋಪಿಸಿದರು. ಅವರು ನಮ್ಮ ಆರ್ಥಿಕತೆಯ ಕೆಳಗೆ ತಂದಿರುವುದು, ಬೇರೆ ಬೇರೆ ನೀತಿಗಳೇನಿದೆ ಅವರ ಡಿವಿಷನ್ ಪಾಲಿಟಿಕ್ಸ್ ಅದನ್ನ ಎಕ್ಸ್ಪೋಸ್ ಮಾಡೋದು, ಅವರ ಪಾಲಿಸಿ ಫೇಲ್ಯೂರ್ಸ್ ಏನಿದೆ ಅದನ್ನ ಎಕ್ಸ್ಪೋಸ್ ಮಾಡೋದು, ಜನಗಳನ್ನ ಮುಟ್ಟಿಸೋ ಹಾಗೆ ಮಾಡೋದು. ಮೂರನೇದೇನಿದೆ, ಅವರ ನೀತಿ ಏನಿದೆ ಪಾಲಿಟಿಕ್ಸ್ ಅಲ್ಲಿ ಅವರು ನಡ್ಕೊಂಡು ಬಂದಂಥ ದಾರಿ ಏನಿದೆ, ಒಂದು ಎಲೆಕ್ಷನ್ ಗೆಲ್ಲೋದಕ್ಕೆ ತಗೊಳ್ಳೋಂಥ ದಾರಿಗಳಾಗ್ಬೋದು, ಇವಾಗ ಸಿಎಎ ಪ್ರೊಟೆಸ್ಟ್ಗಳನ್ನ ಸೈಲೆಂಟ್ ಮಾಡೋದಕ್ಕೆ ತಗೋತಿರೋ ದಾರಿ ಆಗ್ಬೋದು, ಅದನ್ನ ಎಕ್ಸ್ಪೋಸ್ ಮಾಡಬೇಕು. ಇನ್ನು ಇದೇ ವೇಳೆ ಮಾಜಿ ಸಚಿವ ರಾಮನಾಥ್ ರೈ, ಮಾಜಿ ಶಾಸಕರಾದ ಜಿಆರ್ ಲೋಬು, ಮೊಯ್ದೀನ್ ಬಾವಾ, ವಕ್ತಾರೆ ಲಾವಣ್ಯ ಬಳ್ಳಾಲ್ ಹಾಗೂ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು.